ತುಳುನಾಡಿನ ಪ್ರಥಮ ನಮ್ಮ ತುಳುವಾಹಿನಿಯು 1998ರಲ್ಲಿ ಮಂಗಳೂರಿನ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ಪ್ರಾರಂಭಗೊಂಡಿತು. ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ 19 ವರ್ಷಗಳ ಕಾಲ ಸುದ್ದಿಯನ್ನ ಬಿತ್ತರಿಸುತ್ತಿದೆ. ಇದೀಗ 20ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಯಶಸ್ವಿಯಾಗಿ ತುಳುನಾಡಿನ ಕಲೆ, ಸಂಸ್ಕೃತಿ, ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಕಾರ್ಯಕ್ರಮಗಳನ್ನ ಬಿತ್ತರ ಮಾಡಿಕೊಂಡು ಬರ್ತಾ ಇದೆ. ತುಳುನಾಡಿನ ಕಲೆ, ಸಂಸ್ಕೃತಿಯನ್ನ ಎಲ್ಲಾ ಕಡೆ ಪಸರಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಕುಡ್ಲ ವಾಹಿನಿ ಮಾಡಿಕೊಂಡು ಬಂದಿದೆ. ಇಂದಿನ ಗಣೇಶ ಚತುರ್ಥಿಯ ಶುಭ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಶರವಿನಲ್ಲಿ ಪ್ರಾತಃ ಕಾಲ ಪೂಜೆಯನ್ನ ಸಲ್ಲಿಸಲಾಯಿತು. ನಾಡಿನ ಸಮಸ್ತ ಜನತೆಗೆ ನಮ್ಮ ಕುಡ್ಲ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶುಭಾಶಯಗಳನ್ನ ಕೋರಲಾಯಿತು. ಅನಾವೃಷ್ಟಿಯಿಂದ ಏನು ಹಾನಿಯಾಯಿತು ಅಲ್ಲಿಗೂ ಕೂಡ ಅವರು ಅವರ ಕಷ್ಟಗಳನ್ನ ದೇವರು ದೂರ ಮಾಡ್ಲಿ, ಅವರಿಗೆ ದೇವರು ಒಳ್ಳೇದು ಮಾಡ್ಲಿ ಅನ್ನುವಂಥದ್ದನ್ನ ಕೇಳಿದ್ದು. ಅದರ ಜೊತೆಗೆ ನಮ್ಮ ಕುಡ್ಲ ವಾಹಿನಿಯ ವೀಕ್ಷಕರಾಗಿರ್ಬೋದು, ಎಲ್ಲರಿಗೂ ಕೂಡ ಸಿಬ್ಬಂದಿ ವರ್ಗಕ್ಕೆ ಆಗಿರ್ಬೋದು, ಎಲ್ಲರಿಗೂ ಕೂಡ ಅಲ್ಲಿಯ ಅರ್ಚಕರು ಶುಭಾಶಯಗಳನ್ನ ಸಲ್ಲಿಸಿದ್ದಾರೆ. ಈ ಒಂದು ಚಾನಲ್ ಇವತ್ತು ಈ ಒಂದು ಮಟ್ಟಕ್ಕೆ ಬೆಳಿಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದರ ಹಿಂದೆ ತುಂಬಾ ಮಂದಿಯ ಪರಿಶ್ರಮ ಕೂಡ ಇದೆ. ಈ ಒಂದು ಪರಿಶ್ರಮದ ಕಾರಣದಿಂದ ಇವತ್ತು ನಮ್ಮ ಕುಡ್ಲ ನ್ಯೂಸ್ 24x7 ಚಾನಲ್ ಆಗಿರ್ಬೋದು, ತುಳು ಚಾನಲ್ ಆಗಿರ್ಬೋದು, ಸೊ ಇವತ್ತು ಒಂದು ಒಳ್ಳೆ ಹೆಸರನ್ನ ಮಾಡಿದೆ. ಅದಕ್ಕೊಂದು ಒಳ್ಳೆಯ ಒಂದು ಇಮೇಜ್ ಇದೆ ಅಂತ ಹೇಳಿದ್ರೆ ಕಾರಣ ಅದಕ್ಕೆ ಹಾರೈಸಿರುವಂತಹ ನಮ್ಮ ವೀಕ್ಷಕ ಪ್ರಭುಗಳಾಗಿರ್ಬೋದು, ಅವರನ್ನು ಕೂಡ ಈ ಸಂದರ್ಭಗಳನ್ನು ನಾವು ನೆನಪಿಸಿಕೊಳ್ಬೇಕಾಗತ್ತೆ. ಇದರ ಹಿಂದೆ ನಮ್ಮ ವಾಹಿನಿಯ ಸಂಬಂಧಪಟ್ಟಂತಹ ಟೀಮ್ ಎಷ್ಟು ಎಫರ್ಟ್ ಹಾಕುತ್ತೋ ಅಷ್ಟೇ ಒಂದು ಹಾರೈಕೆಗಳು ನಮ್ಮ ವೀಕ್ಷಕರ ಕಡೆಯಿಂದ ಇರುವಂತದ್ದು. ಹಾಗಾಗಿ ಈ ಒಂದು ಚಾನಲ್ ಇವತ್ತು ಗಣೇಶ ಚತುರ್ಥಿಯ ಶುಭ ಸಂದರ್ಭ ಈ ಒಂದು ವಿಚಾರಗಳನ್ನ ಹೇಳಿಕ್ಕೆ ತುಂಬಾನೇ ಸಂತಸ ಪಡ್ತಾ ಇರುವಂತದ್ದು. ಹಾಗಾಗಿ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ, ಹಾರೈಕೆಗಳು ಹೀಗೇನೆ ಇರಬೇಕು, ಯಾವತ್ತೂ ಕೂಡ ಹೀಗೆ ಇರಬೇಕು ಅನ್ನೋದು ನಮ್ಮ ಆಶಯ ಆಗಿರುವಂತಹದ್ದು. ಅಂದ್ರೆ ಈ ಚಾನಲ್ ಸುಮ್ಮನೆ ಇದು ಮಾಡ್ತಾ ಇಲ್ಲ. ಇವಾಗ ಒಂದು 20ನೇ ವರ್ಷಕ್ಕೆ ಕಾಲಿಡಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ತುಂಬಾನೇ ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಅದಕ್ಕೆ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಹೋಗ್ಬೇಕು ಅಂತ ಹೇಳಿದ್ರೆ ಹಿನ್ನೆಲೆ ತುಂಬಾನೇ ಕೆಲಸಗಳನ್ನ ಮಾಡಬೇಕಾಗತ್ತೆ. ಇದರ ಹಿಂದಿರುವಂತಹ ವರದಿಗಾರರಾಗಿರ್ಬೋದು, ಅದರ ಜೊತೆಗೆ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಸ್ಕ್ರಿಪ್ಟ್ ರೈಟರ್ಸ್ ಆಗಿರ್ಬೋದು, ಸೊ ಇವರೆಲ್ಲರ ಪರಿಶ್ರಮಗಳು ಕೂಡ ಕಾರಣ ಆಗಿರುವಂತಹದ್ದು. ಇವತ್ತು ಈ ಒಂದು ಚಾನಲ್ 20ನೇ ವರ್ಷಕ್ಕೆ ಕಾಲಿಟ್ಟಿರುವಂತಹ ಈ ಶುಭ ಸಂದರ್ಭದಲ್ಲಿ ಖಂಡಿತವಾಗ್ಲು ಈ ವಿಚಾರಗಳನ್ನ ನಮ್ಮ ವೀಕ್ಷಕರ ಎದುರುಗಡೆ ಹೇಳೋದಕ್ಕೆ ತುಂಬಾನೇ ಸಂತಸ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ನಮ್ಮ ಚಾನಲ್ ಏನಿದೆ ಯಶಸ್ವಿ ಆಗೋದಕ್ಕೆ 20 ವರ್ಷಗಳ ದಾಪುಗಾಲು ಇಡೋದಕ್ಕೆ ನೀವೆಲ್ಲರೂ ಕಾರಣ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ. ಯಾಕಂತ ಹೇಳಿದ್ರೆ ಸುಮ್ಮನೆ ಯಾವುದೇ ಕೆಲಸಗಳು ನಡೆಯೋದಿಲ್ಲ. ಇದರ ಹಿಂದೆ ಶ್ರಮಗಳು ಬೇಕಾಗುತ್ತೆ, ಒಂದೇ ರೀತಿಯ ಮನಸ್ಥಿತಿಗಳು ಕೂಡ ಬೇಕಾಗುತ್ತೆ, ಅಭಿಪ್ರಾಯಗಳು ಕೂಡ ಇಲ್ಲಿ ಬೇಕಾಗುತ್ತೆ. ಅಭಿಪ್ರಾಯಗಳನ್ನು ಕೇಳಲಾಗಿರ್ಬೋದು ಅಥವಾ ಗೈಡೆನ್ಸ್ಗಳಾಗಿರ್ಬೋದು, ತುಂಬಾನೇ ಒಳ್ಳೆ ರೀತಿಯಲ್ಲಿ ಕೊಟ್ಟಿರುವ ಒಂದು ಕಾರಣದಿಂದ ಈ ಒಂದು ಚಾನಲ್ ಇವತ್ತು ತುಂಬಾನೇ ಹೆಸರನ್ನ ಪಡ್ಕೊಂಡಿರುವಂತದ್ದು. ಅದಕ್ಕೆ ಕಾರಣ ವೀಕ್ಷಕ ಪ್ರಭುಗಳಾಗಿರ್ಬೋದು, ಅದರ ಜೊತೆಗೆ ನಮ್ಮ ವಾಹಿನಿಯ ನಿರ್ದೇಶಕರುಗಳು, ಜೊತೆಗೆ ಸಹ ಸಿಬ್ಬಂದಿಗಳಾಗಿರ್ಬೋದು ಖಂಡಿತವಾಗ್ಲೂ ಕಾರಣವಾಗ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಶರಣು ಅಂಬಾಸುತನೇ ಶರಣು ಶರಣು ಗಜಮುಖನೇ ಶರಣು ಅಂಬಾ ಗಣಪತಿಯೇ ಶರಣು ಅಂಬಾ ಗಜಮುಖನೇ ಶರಣು. ಪಂಪೆಯಲಿ ಮಿಂದ ವೇಳೆಯಲೆಮ್ಮ ಪಾಪಗಳೆಲ್ಲ ನೀಗಲು ಬೇಕು. ಪಂಪೆಯಲಿ ಮಿಂದ ವೇಳೆಯಲೆಮ್ಮ ಪಾಪಗಳೆಲ್ಲ ನೀಗಲು ಬೇಕು. ಪಶುಪತಿ ಸುತನೆ ಇರುಮುಡಿ ಪಯಣದೆ ನೀನೇ ನಮ್ಮ ಜೊತೆ ಇರಬೇಕು.